ಸುಪ್ರೀಂ ಕೋರ್ಟ್ ಧ್ವನಿವರ್ಧಕ ಬಳಕೆಗೆ ಮಾರ್ಗದರ್ಶನ ಮಾಡಿದೆ. ನಿಯಮ ಪಾಲಿಸಬೇಕೆಂದು ಪೇಜಾವರ ಶ್ರೀ ಕರೆ ನೀಡಿದ್ದಾರೆ. ವಿಶೇಷ ದಿನಗಳು, ವಿಶೇಷ ಆಚರಣೆಗಳ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಯಲ್ಲಿ ವಿಶೇಷ ಅನುಮತಿ ಪಡೆದು ಧ್ವನಿವರ್ಧಕ ಬಳಕೆ ಮಾಡೋಣ. ಯಾವುದೋ ಕಾರಣಕ್ಕೆ ಯಾವುದೋ ಕಾಲದಲ್ಲಿ ಧರ್ಮಕೇಂದ್ರಗಳು ಮಸೀದಿಯಾಗಿ ಪರಿವರ್ತಿತವಾಗಿರುತ್ತದೆ. ಯಾವುದೋ ದೇವಾಲಯವನ್ನು ಖರೀದಿ ಮಾಡಿ ಮಸೀದಿಯಾಗಿ ಪರಿವರ್ತಿಸಿದರೆ ನಮ್ಮ ಆಕ್ಷೇಪ ಇಲ್ಲ. ಯಾವುದೇ ಪೂಜಾ ಸ್ಥಳ ಆಗಿದ್ದರೂ ಒಂದು ಸಮಾಜದವರು ಖರೀದಿಸಿ ಮಾರ್ಪಾಡು ಮಾಡಿದರೆ ಸಮಸ್ಯೆ ಇಲ್ಲ. ಆಕ್ರಮಿಸಿಕೊಂಡು ಪರಿವರ್ತನೆ ಮಾಡಿದರೆ ಮರು ಪರಿವರ್ತನೆ ಆಗಬೇಕಾದ್ದು ಅನಿವಾರ್ಯ. ಈಗ ಆಗುತ್ತಿರುವ ಇಂಥ ಬೆಳವಣಿಗೆಯನ್ನು ನಾವು ಸ್ವಾಗತಿಸ್ತೇವೆ. ಈಗ ಇದೊಂದು ಕಾಲಘಟ್ಟ. ನ್ಯಾಯಾಲಯದ ತೀರ್ಪು ಎಲ್ಲರೂ ಪಾಲಿಸಬೇಕು. ಹಿಂದೆ ಆಗಿ ಹೋದ ಬಗ್ಗೆ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾದರೆ ಯಾರೂ ಅದನ್ನು ಹಿನ್ನಡೆ ಎಂದು ಭಾವಿಸಬಾರದು ಎಂದು ಪೇಜಾವರ ಶ್ರೀ ಹೇಳಿದರು. ಯಾವುದೇ ದೇವಾಲಯವನ್ನು ಖರೀದಿ ಮಾಡಿ ಅದನ್ನು ಮಸೀದಿಯನ್ನು ಪರಿವರ್ತಿಸಿದ್ದಾದರೆ ನಮ್ಮ ಆಕ್ಷೇಪ ಇಲ್ಲ. ಅದರ ಬದಲಾಗಿ ಆಕ್ರಮಿಸಿಕೊಂಡು ಅದನ್ನು ಮಾಡಿದ್ದಾದರೆ ಆವಾಗ ಅದನ್ನು ಇದು ನಾವು ದೇವಾಲಯದ ಬಗ್ಗೆ ಮಾತ್ರ ಹೇಳ್ತಾ ಇರೋದಲ್ಲ, ಯಾವುದೇ ಪೂಜಾ ಸ್ಥಳ ಇರಬಹುದು, ಒಂದು ಸಮಾಜದವರು ಅದನ್ನು ಖರೀದಿಸಿ ಮತ್ತೊಂದನ್ನಾಗಿ ಮಾರ್ಪಾಡುಗೊಳಿಸಿದ್ದಾದರೆ ಸಮಸ್ಯೆ ಅಲ್ಲ. ಅದರ ಬದಲು ಆಕ್ರಮಿಸಿಕೊಂಡು ಅದನ್ನು ಪರಿವರ್ತಿಸಿದ್ದಾದರೆ ಅದು ಮರು ಪರಿವರ್ತನೆಗೊಳ್ಳಬೇಕಾದದ್ದು ಅನಿವಾರ್ಯ. ಹರಿದಿನ ವಿಶೇಷ ದಿವಸಗಳ ಕಾಲದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಲಾಖೆಗಳಲ್ಲಿ ವಿಶೇಷವಾಗಿರತಕ್ಕಂಥ ಅನುಮತಿಯನ್ನು ಪಡೆದುಕೊಂಡು ಈ ಧ್ವನಿವರ್ಧಕದ ಬಳಕೆಯನ್ನು ಮಾಡಬೇಕು ಎಂದು ಹೇಳಿಕೊಂಡು ಸರ್ಕಾರ ಸೂಚಿಸಿದೆ. ಅದನ್ನು ಕೂಡ ಎಲ್ಲರೂ ಕೂಡ ಪರಿಪಾಲಿಸಬೇಕು. ಅದರ ಜೊತೆಗೆ ಪಾಲಿಸ್ತೀರಾ? ಸಮಾಜವೊಂದು ನೆಮ್ಮದಿಯಿಂದ ಬಾಳಿ ಬದುಕಬೇಕು ಅಂತಿದ್ದರೆ ಒಂದು ನೀತಿ ನಿಯಮ ಕಟ್ಟುಕಟ್ಟಳೆಗಳಿಗೆ ಎಲ್ಲರೂ ಬದ್ಧರಾಗಿರಬೇಕು. ನಮಗೆ ಸರ್ಕಾರ ಇದೆ, ಸಂವಿಧಾನ ಇದೆ, ಸುಪ್ರೀಂ ಕೋರ್ಟು ಇದೆ.